ಬೆಂಗಳೂರಿನ ಹೋಟೆಲ್ಗಳಲ್ಲಿ ಸ್ಟೋವ್ಗಳು ಆರುತ್ತಿವೆ, ಅಡುಗೆ ಮನೆಗಳು ಸ್ತಬ್ಧವಾಗುತ್ತಿವೆ. ಯಾವುದೋ ದೂರದ ದೇಶದಲ್ಲಿ ನಡೆಯುತ್ತಿರುವ ಯುದ್ಧದ ಕಿಡಿ ಇಂದು ನಿಮ್ಮ ಮನೆಯ ಅಡುಗೆ ಮನೆ ಬಾಗಿಲು ತಟ್ಟುತ್ತಿದೆ. ಇದು ಕೇವಲ ಸುದ್ದಿಯಲ್ಲ ಸ್ನೇಹಿತರೆ, ಇದನ್ನ LPG ಎಮರ್ಜೆನ್ಸಿ ಅಂತಾನೆ ಕರೆಯಬಹುದು. ಇದಕ್ಕೆಲ್ಲ ಕಾರಣ ಇರಾನ್ ಹಾಕಿದ ಸ್ಕೆಚ್ಚು. ಹೌದು, ಇರಾನ್ ಒಂದು ಭಯಾನಕ ಪ್ಲಾನ್ ಮಾಡಿದೆ. ನೇರ ಯುದ್ಧಕ್ಕಿಂತ ಜಗತ್ತಿನ ಹೊಟ್ಟೆ ಮೇಲೆ ಹೊಡೆಯುವುದು ಅದರ ಗುರಿಯಾಗಿದೆ. ಅರಬ್ ರಾಷ್ಟ್ರಗಳ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಡ್ರೋನ್ ದಾಳಿಗಳು ನಡೆಯುತ್ತಿವೆ. ಇಸ್ರೇಲ್ ಪ್ರತಿಯಾಗಿ ಇರಾನಿನ 30 ಘಟಕಗಳನ್ನು ಉಡಾಯಿಸಿದೆ. ಪರಿಣಾಮ ತೈಲ ಉತ್ಪಾದನೆಯೇ ನಿಂತು ಹೋಗಿದೆ. ವಿಶ್ವದ ಅತಿ ದೊಡ್ಡ ತೈಲ ಮಾರ್ಗ ಹಾರ್ಮೋಸ್ ಜಲಸಂಧಿ ಈಗ ಮೃತ್ಯುಕೋಪವಾಗಿದೆ. ಭಾರತಕ್ಕೆ ಬೇಕಾದ 80% LPG ಬರಬೇಕಾಗಿದ್ದೇ ಇದೇ ಮಾರ್ಗದಿಂದ. ಆದ್ರೆ ಇಲ್ಲಿ ಇರಾನ್ ಕಾಯುತ್ತಿದೆ. ಯಾವ ಹಡಗು ಬರುತ್ತದೆಯೋ ನೋಡೇ ಬಿಡೋಣ ಅಂತ ಸವಾಲು ಹಾಕಿದೆ. ಭಾರತದ ಸುಮಾರು 10,000 ಕೋಟಿ ರೂಪಾಯಿ ಮೌಲ್ಯದ ತೈಲ ಹೊತ್ತ 37 ಹಡಗುಗಳು ಈ ಸಮುದ್ರದ ಮಧ್ಯೆ ಅಸಹಾಯಕವಾಗಿ ನಿಂತಿವೆ ಅಂದ್ರೆ ನೀವು ನಂಬಲೇಬೇಕು. ಈ ನಡುವೆ ಬೆಂಗಳೂರಿನಲ್ಲಿ ಹಾಹಾಕಾರ ಪ್ರಾರಂಭವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಗ್ಯಾಸ್ ಸಿಲಿಂಡರ್ಗಳಿಗಾಗಿ ಯುದ್ಧವೇ ಶುರುವಾಗಿದೆ. ಪ್ರತಿದಿನ 22,000 ವಾಣಿಜ್ಯ ಸಿಲಿಂಡರ್ಗಳು ಬೇಕಿದ್ದ ಜಾಗದಲ್ಲಿ ಇಂದು ಸಿಗುತ್ತಿರುವುದು ಅರ್ಧಕ್ಕಿಂತ ಕಡಿಮೆ. ಹೋಟೆಲ್ಗಳಲ್ಲಿ ಚಪಾತಿ ಪೂರಿಗಳು ಮಾಯವಾಗುತ್ತಿವೆ. ಗ್ಯಾಸ್ ಇಲ್ಲದೆ ಹೋಟೆಲ್ಗಳು ಬಾಗಿಲು ಹಾಕುವ ದುಸ್ಥಿತಿಗೆ ಬಂದಿವೆ. ಇದೇ ಕಾರಣ ಕೇಂದ್ರದ ಮೋದಿ ಸರ್ಕಾರ ಈಗ ಒಂದು ಮಾಸ್ಟರ್ ಸ್ಟ್ರೋಕ್ ಮಾಡಿದೆ. ಎಸ್ಮಾವನ್ನ ಜಾರಿಗೆ ತಂದಿದೆ. ಅಂದ್ರೆ ಪರಿಸ್ಥಿತಿ ಕೈಮೀರುವುದನ್ನ ಕಂಡ ಕೇಂದ್ರ ಸರ್ಕಾರ ಈಗ ಎಸ್ಮಾ ಜಾರಿಗೆ ಮಾಡಿದೆ. ಯಾರಾದರೂ ಸಿಲಿಂಡರ್ ದಾಸ್ತಾನು ಮಾಡಿದರೆ ಅಥವಾ ಕೃತಕ ಅಭಾವ ಸೃಷ್ಟಿಸಿದರೆ ಅವರಿಗೆ ಜೈಲು ಗ್ಯಾರಂಟಿ. ಗೃಹ ಬಳಕೆದಾರರಿಗೆ ಒಂದು ಸಿಲಿಂಡರ್ ಪಡೆದ ಮೇಲೆ ಇನ್ನೊಂದಕ್ಕೆ 25 ದಿನಗಳ ಕಠಿಣ ಕಾಯುವಿಕೆಯನ್ನ ಈಗ ಅನಿವಾರ್ಯ ಮಾಡಿದೆ. ಹೌದು, ಯುದ್ಧದ ಸಮಯದಲ್ಲಿ ಇಂತಹ ಘಟನೆಗಳು ನಡೆಯುವುದು ಸರ್ವೇ ಸಾಮಾನ್ಯ. ಆದರೆ ಪ್ರತಿಯೊಬ್ಬರಿಗೂ LPGಯನ್ನ ಕಲ್ಪಿಸುವುದು ನಮ್ಮ ಕೆಲಸ ಅಂತ ಮೋದಿ ಸರ್ಕಾರ ಹೇಳಿಕೊಂಡಿದೆ. ಇದು ಕೇವಲ ಆರಂಭವಷ್ಟೇ. ಯುದ್ಧ ಹೇಗೆ ಮುಂದುವರಿಯುತ್ತದೆಯೋ ಭಾರತದ ಅಡುಗೆ ಮನೆಗಳು ಕೂಡ ಕತ್ತಲಾಗುವುದರಲ್ಲಿ ಸಂಶಯವಿಲ್ಲ. ಇರಾನ್ ಬಯಸಿದ ಜಾಗತಿಕ ಒತ್ತಡ ಈಗ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಏನಾಗಬಹುದು? ಇದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಸ್ನೇಹಿತರೆ, ವಿಶ್ವಾದ್ಯಂತ ಈ ಒಂದು ಪ್ರಾಬ್ಲಮ್ ನಾವು ಕಾಣಬಹುದಾಗಿದೆ. ಪಾಕಿಸ್ತಾನದಲ್ಲಂತೂ ಸಿಲಿಂಡರ್ಗಾಗಿ ಹಾಹಾಕಾರ ನಡೆಯುತ್ತಿದೆ. ಎಷ್ಟೋ ಬಂಕ್ಗಳು ಮುಚ್ಚಿ ಹೋಗಿವೆ, ಎಷ್ಟೋ ಸಿಲಿಂಡರ್ ಕಂಪನಿಗಳೇ ಮುಚ್ಚಿ ಹೋಗಿವೆ. ಅಂಥದ್ರಲ್ಲಿ ಭಾರತ ಸರ್ಕಾರ ಸ್ಟಾಕ್ ಅನ್ನ ಇಟ್ಟುಕೊಂಡು ಪ್ರತಿಯೊಬ್ಬರಿಗೂ ಒಂದೊಂದು ಸಿಲಿಂಡರ್ನ ಕೊಡುವುದು ನಿರ್ಧಾರ ಮಾಡಿಕೊಂಡಿವೆ. ಏನೇ ಇರಲಿ, ಹೇಗೆ ಇರಲಿ ಸ್ನೇಹಿತರೆ, ಈ ಸಿಲಿಂಡರ್ಗಳನ್ನ, ಈ ಗ್ಯಾಸ್ ಅನ್ನ ನಾವು ಸುರಕ್ಷಿತವಾಗಿ ಬಳಸೋದು ಅಷ್ಟೇ ಮುಖ್ಯವಾಗಿದೆ. ಇಂದಿನ ದಿನಗಳಲ್ಲಿ ಹಳ್ಳಿಯಿಂದ ಸಿಟಿವರೆಗೂ ಕೂಡ ಹೆಚ್ಚಿನವರು ಅಡುಗೆಗೆ ಗ್ಯಾಸ್ ಸಿಲಿಂಡರ್ನೇ ಅವಲಂಬಿತರಾಗಿದ್ದಾರೆ. ಪರಿಸ್ಥಿತಿ ಕೂಡ ಹಾಗೆ ಆಗಿಬಿಟ್ಟಿದೆ. ಬೆಳಗ್ಗೆ ಎದ್ದ ತಕ್ಷಣ ದೇವರ ಫೋಟೋ ನೋಡುತ್ತವೋ ಇಲ್ಲವೋ ಗೊತ್ತಿಲ್ಲ. ಮೊದಲಿಗೆ ಕಿಚನ್ಗೆ ಹೋಗಿ ಟೀ ಕಾಫಿ ಮಾಡಲು ಅಥವಾ ಬೆಳಗಿನ ಊಟ ತಿಂಡಿ ರೆಡಿ ಮಾಡಲು ಮೊದಲಿಗೆ ಅಡುಗೆ ಮನೆಯ ಸಿಲಿಂಡರ್ ಅನ್ನ ಇಣಿಕಿ ನೋಡಿ ಆನ್ ಮಾಡಬೇಕಾಗುತ್ತದೆ. ಹಿಂದಿನ ಕಾಲದಲ್ಲಿ ಅಡುಗೆ ಕಟ್ಟಿಗೆ ಒಲೆಯಲ್ಲಿ ಬಹಳ ಬಳಕೆಯಾಗುತ್ತಿತ್ತು. ಈಗಲೂ ಕೂಡ ಕೆಲವೊಂದು ಕಡೆ, ಅಂದ್ರೆ ಹಳ್ಳಿಗಳ ಕಡೆ ಇದನ್ನ ನೀವು ಕಾಣಬಹುದು. ಆದರೆ ಬದಲಾವಣೆಯೇ ಜಗದ ನಿಯಮ ಅನ್ನುತ್ತಾರೆ. ಅಡುಗೆ ಮಾಡಲು ಕಟ್ಟಿಗೆ ಒಲೆಗಳಲ್ಲಿ ಕಷ್ಟಪಡುವುದಕ್ಕಿಂತ ಗ್ಯಾಸ್ ಬಳಕೆಯು ಕ್ರಮೇಣವಾಗಿ ಆರಂಭವಾಗಿದೆ. ಆದರೆ ನಮಗೆ ಇಷ್ಟೊಂದು ಉಪಯೋಗವಾಗುವಂತಹ ಗ್ಯಾಸ್ ಸಿಲಿಂಡರ್ ಬಳಕೆ ವಿಚಾರದಲ್ಲಿ ಸ್ವಲ್ಪ ನಾವು ಎಚ್ಚರಿಕೆಯನ್ನ ವಹಿಸಲೇಬೇಕು. ಯಾಕಂದ್ರೆ ಈ ಗ್ಯಾಸ್ ಸಿಲಿಂಡರ್ ಬಳಕೆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮುಂದೆ ಪ್ರಾಣಕ್ಕೆ ಕಂಟಕವಾಗುವ ಸಾಧ್ಯತೆ ಹೆಚ್ಚಿರೋದು ನಮಗೂ ನಿಮಗೂ ಚೆನ್ನಾಗಿ ಗೊತ್ತಿದೆ. ಮೊದಲೇ ಹೇಳಿದ ಹಾಗೆ ಹಳ್ಳಿಗಳಿಂದ ನಗರದವರೆಗೆ ಅನೇಕರು ಈಗ ಗ್ಯಾಸ್ ಸಿಲಿಂಡರ್ ಬಳಸಿ ಆಹಾರವನ್ನ ಬೇಯಿಸುತ್ತಿದ್ದಾರೆ. LPG ಸಿಲಿಂಡರ್ಗಳು ಜನರಿಗೆ ಸಾಕಷ್ಟು ಅನುಕೂಲವನ್ನ ಒದಗಿಸುತ್ತಿವೆ. ಜನರು ಕೇವಲ ಒಂದು ಕರೆ ಅಥವಾ ಆನ್ಲೈನ್ ಮೂಲಕ ಗ್ಯಾಸ್ ಸಿಲಿಂಡರ್ಗಳನ್ನ ಸುಲಭವಾಗಿ ಬುಕ್ ಮಾಡುತ್ತಿದ್ದಾರೆ ಮತ್ತು ಅದನ್ನು ನೇರವಾಗಿ ತಮ್ಮ ಮನೆಗಳಿಗೆ ತಲುಪುವಂತೆ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಕೆಲವೊಮ್ಮೆ ಗ್ಯಾಸ್ ಸಿಲಿಂಡರ್ಗಳಿಂದ ಅನಿಲ ಸೋರಿಕೆಯಾಗುವುದು ಪ್ರಾರಂಭಿಸುತ್ತದೆ. ಆದರೆ ಗ್ಯಾಸ್ ಸಿಲಿಂಡರ್ ಲೀಕ್ ಆಗುವ ಮುಂಚೆ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಬೇಕು, ಯಾವುದರ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು, ಹೇಗೆ ಈ ಗ್ಯಾಸ್ ಸಿಲಿಂಡರ್ ನ ಯೂಸ್ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನ ಪ್ರತಿಯೊಬ್ಬರು ನಾವು ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಈ ವಿಷಯ ಅಂತೂ ತಿಳಿದುಕೊಳ್ಳಲೇಬೇಕು. ಯಾಕಂದ್ರೆ ಗಂಡಸರು ಕಡಿಮೆ ಪ್ರಮಾಣದಲ್ಲಿ ಗ್ಯಾಸ್ ಸಿಲಿಂಡರ್ ನ ಯೂಸ್ ಮಾಡ್ತಾರೆ. ಅಷ್ಟಕ್ಕೂ ಈ LPG ಅಂದ್ರೇನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. LPG
LPG ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಂದರ್ಥ. ಇದನ್ನ ಮೊಟ್ಟ ಮೊದಲ ಬಾರಿಗೆ 1910ರಲ್ಲಿ ಅಮೆರಿಕದ ರಸಾಯನ ತಜ್ಞ ವಾಲ್ಟರ್ ಜೆ ಸ್ಲೆನಿಂಗ್ ಕಂಡುಹಿಡಿಯುತ್ತಾರೆ. 1930ರ ದಶಕದಲ್ಲಿ ಇದನ್ನ ಅಡುಗೆ ಮಾಡಲು ಮತ್ತು ನೀರನ್ನ ಬಿಸಿ ಮಾಡಲು ಮೊಟ್ಟ ಮೊದಲ ಬಾರಿಗೆ ಬಳಸಲಾಗುತ್ತದೆ. ಅಂದ ಹಾಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ LPG ಸಿಲಿಂಡರ್ ಬಳಕೆಯಾಗಿದ್ದು 1955ರ ಆಸುಪಾಸು. ಈಗ ನಾವು ಈ LPG ಸಿಲಿಂಡರ್ ಅಂದ್ರೆ ಗ್ಯಾಸ್ ಅಂತ ಕರೆಯುವ ಈ ಸಿಲಿಂಡರ್ ನ ಯಾವ ರೀತಿ ಬಳಸಬೇಕು, ಅದನ್ನ ಯಾವ ರೀತಿ ಟ್ರಿಕ್ಸ್ ಗಳನ್ನ ಅನುಸರಿಸಬೇಕು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ನೀವು LPG ಸಿಲಿಂಡರ್ ಬಳಸುವಾಗ ನೀವು ಬಳಸುತ್ತಿರುವ ಗ್ಯಾಸ್ ಸಿಲಿಂಡರ್ ನಲ್ಲಿ ಅನಿಲ ಸೋರಿಕೆ ಸಮಸ್ಯೆ ಇದೆಯೇ ಅಥವಾ ಇಲ್ಲವೇ ಎಂಬುದನ್ನ ಕಂಡುಹಿಡಿಯೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಅನಿಲ ಸೋರಿಕೆಯಾದರೆ ದೊಡ್ಡ ಪ್ರಮಾಣದ ಅಪಘಾತ ಅಪಾಯ ಕಾದಿರುತ್ತದೆ. ಅದಕ್ಕಾಗಿಯೇ ನೀವು ಹಳೆಯ ಸಿಲಿಂಡರ್ ನ ತೆಗೆದು ಹೊಸದನ್ನು ಫಿಕ್ಸ್ ಮಾಡುವ ಸಂದರ್ಭದಲ್ಲಿ ಮೊದಲು ಅನಿಲ ಸೋರಿಕೆ ಆಗುತ್ತಿದೆಯೇ ಅಥವಾ ಇಲ್ಲವೇ ಎಂಬುದನ್ನ ಪರಿಶೀಲನೆ ಮಾಡಬೇಕು. ಇದಕ್ಕಾಗಿ ಗ್ಯಾಸ್ ಸಿಲಿಂಡರ್ ನ ಮುಚ್ಚಳವನ್ನ ತೆಗೆದ ನಂತರ ಗ್ಯಾಸ್ ರೆಗ್ಯುಲೇಟರ್ ಅಳವಡಿಸಲಾದ ಜಾಗದಲ್ಲಿ ಕೆಲವು ಹನಿ ನೀರನ್ನ ಹಾಕಿ ಆ ಹನಿಗಳಲ್ಲಿ ಗುಳ್ಳೆಗಳು ಕಾಣಿಸಿಕೊಂಡರೆ ಅನಿಲ ಸೋರಿಕೆ ಇದೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ನೀರು ಸಂಪೂರ್ಣವಾಗಿ ಸ್ಥಿರವಾಗಿದ್ದರೆ ಮತ್ತು ಚಲಿಸುತ್ತಿದ್ದರೆ ಸಿಲಿಂಡರ್ ನಲ್ಲಿ ಗ್ಯಾಸ್ ಸೋರಿಕೆ ಸಮಸ್ಯೆ ಇಲ್ಲ ಅಂತ ನೀವು ಅರ್ಥ ಮಾಡಿಕೊಳ್ಳಬಹುದು. ಇದು ಮೊದಲನೆಯ ಟ್ರಿಕ್ ಆಗಿದೆ ಸ್ನೇಹಿತರೆ. ಹಲವರು ಅನಿಲ ಸೋರಿಕೆಯನ್ನ ಪರಿಶೀಲಿಸದೆ ಸಿಲಿಂಡರ್ ಅನ್ನ ಬಳಸಲು ಪ್ರಾರಂಭಿಸುತ್ತಾರೆ. ಇದರಿಂದ ಬಳಕೆಯ ಸಮಯದಲ್ಲಿ ಅನಿಲದ ವಾಸನೆ ಅಂದ್ರೆ ಗ್ಯಾಸ್ ವಾಸನೆ ಬಂದಾಗ ಗ್ಯಾಸ್ ಸೋರಿಕೆಯಾಗಿದೆ ಎಂದು ನಿಮಗೆ ತಿಳಿಯುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ ಮನೆಗೆ ಸಮಸ್ಯೆ ಗ್ಯಾರಂಟಿ. ಅನಿಲ ಸೋರಿಕೆಯಾಗುತ್ತಿದ್ದರೆ ಮೊದಲು ನೀವು ಸಿಲಿಂಡರ್ ಮತ್ತು ಗ್ಯಾಸ್ ಬಳಿ ಯಾವುದೇ ರೀತಿಯ ಬೆಂಕಿಯನ್ನ ತರದಂತೆ ನೋಡಿಕೊಳ್ಳಬೇಕು. ಬೆಂಕಿ ಕಡ್ಡಿ ಅಥವಾ ಲೈಟರ್ ಅನ್ನ ಬೆಳಗಿಸಬೇಡಿ. ಮನೆಯ ಬಾಗಿಲು ಮತ್ತು ಕಿಟಕಿಯನ್ನ ತೆರೆಯಿರಿ ಮತ್ತು ರೆಗ್ಯುಲೇಟರ್ ಅಂದ್ರೆ ನಿಯಂತ್ರಕವನ್ನ ಮೊದಲು ಮುಚ್ಚಬೇಕು. ಇದರ ನಂತರ ನೀವು ಗ್ಯಾಸ್ ಏಜೆನ್ಸಿಯನ್ನ ಸಂಪರ್ಕಿಸಿ ಸಿಲಿಂಡರ್ ನ ಬದಲಾಯಿಸಲು ಕೇಳಿಕೊಳ್ಳಬೇಕು. ಗ್ಯಾಸ್ ಸಿಲಿಂಡರ್ ನಿಂದ ಒಂದು ವೇಳೆ ಗ್ಯಾಸ್ ಸೋರಿಕೆ ಆದ್ರೆ ಏನು ಮಾಡಬೇಕು ಅನ್ನೋದನ್ನ ನೀವು ತಿಳಿದುಕೊಳ್ಳೋದು ಅಷ್ಟೇ ಮುಖ್ಯ. ಗ್ಯಾಸ್ ಸೋರಿಕೆ ಆದಾಗಲೆಲ್ಲ ಬೆಂಕಿ ಕಡ್ಡಿ ಹಚ್ಚಬಾರದು ಅಥವಾ ಮನೆಯಲ್ಲಿರುವಂತಹ ಲೈಟು ಸ್ವಿಚ್ ಯಾವುದೇ ರೀತಿಯ ಎಲೆಕ್ಟ್ರಿಕ್ ಸಾಮಾನುಗಳನ್ನ ಮೊಬೈಲ್ ಅನ್ನ ಯಾವುದೇ ರೀತಿಯ ಗ್ಯಾಜೆಟ್ ಗಳನ್ನ ದಯವಿಟ್ಟು ಕಿಚನ್ ನಲ್ಲಿ ಅಥವಾ ಆ ಸಿಲಿಂಡರ್ ಇರುವ ಬಳಿಯಲ್ಲಿ ಬಳಸಲೇಬಾರದು. ಮೊದಲು ನೆನಪಿಟ್ಟುಕೊಳ್ಳಿ ಇದನ್ನ. ಒಂದು ವೇಳೆ ನೀವು ಗ್ಯಾಸ್ ಬಳಿಯೇ ನಿಂತು ಮೊಬೈಲ್ ಅನ್ನ ಬಳಸೋದಾಗ್ಲಿ, ಮಿಕ್ಸಿಯನ್ನ ಬಳಸೋದಾಗ್ಲಿ ಅಥವಾ ಲೈಟ್ ಅನ್ನು ಆನ್ ಮಾಡೋದಾಗ್ಲಿ ಹೀಗೆ ಮಾಡಿದ್ರೆ ಬೆಂಕಿ ಹತ್ತಿಕೊಳ್ಳಬಹುದು. ಇದರೊಂದಿಗೆ ಮನೆಯ ಬಾಗಿಲು ಮತ್ತು ಕಿಟಕಿಯನ್ನ ಒಂದು ವೇಳೆ ಮುಚ್ಚಿದ್ರೆ ಆಗಲು ಇನ್ನೂ ಕಂಟಕ ಗ್ಯಾರಂಟಿ. ಆದ್ದರಿಂದ ನೀವು ಆದಷ್ಟು ಮನೆಯ ಅದರಲ್ಲೂ ಕಿಚನ್ ಬಾಗಿಲುಗಳನ್ನ ಕಿಚನ್ ಕಿಟಕಿಗಳನ್ನ ತೆಗೆಯಲೇಬೇಕು. ಇದರಿಂದ ಗ್ಯಾಸ್ ಇರುವುದರಿಂದ ಉಸಿರುಗಟ್ಟುವಿಕೆ ಉಂಟಾಗುವುದಿಲ್ಲ. ಇದರ ನಂತರ ನೀವು ತಕ್ಷಣ ನಿಯಂತ್ರಕವನ್ನ ಅಂದ್ರೆ ರೆಗ್ಯುಲೇಟರ್ ಆಫ್ ಮಾಡಬೇಕು. ಇದು ಅನಿಲ ಸೋರಿಕೆ ಅಂದ್ರೆ ಗ್ಯಾಸ್ ಸೋರಿಕೆಯನ್ನ ಮೊದಲು ನಿಲ್ಲಿಸುತ್ತದೆ. ಆದರೆ ಇದು ಸಂಭವಿಸಿದ್ದರೆ ನೀವು ಸಿಲಿಂಡರ್ ನಿಂದ ನಿಯಂತ್ರಕವನ್ನು ತೆಗೆದು ಸಿಲಿಂಡರ್ ಮೇಲೆ ಸುರಕ್ಷತಾ ಕ್ಯಾಪ್ ಅನ್ನು ಹಾಕಿ. ಸುರಕ್ಷತಾ ಕ್ಯಾಪ್ ಅಂದ್ರೆ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಮಾಡಿದಾಗ ಅದಕ್ಕೊಂದು ಕ್ಯಾಪ್ ಕೊಟ್ಟಿರುತ್ತಾರೆ. ಅದು ಬಿಳಿ ಬಣ್ಣದಾಗಿರುತ್ತದೆ. ಅದನ್ನ ಮುಚ್ಚಬೇಕು. ಇದರ ನಂತರ ಕೂಡಲೇ ನೀವು ಗ್ಯಾಸ್ ಏಜೆನ್ಸಿಗೆ ತಿಳಿಸಬಹುದು.